ಪ್ರಪಂಚದ ಯಾವುದೇ ಕಲಾ ಮಾಧ್ಯಮ ಹೀಗೊಂದು ದಾಖಲೆ ಬರೆದಿರಲು ಸಾಧ್ಯವಿಲ್ಲ. ಕರ್ನಾಟಕದ ಹೆಮ್ಮೆಯ ಕಲೆ ಯಕ್ಷಗಾನ ಸದ್ದಿಲ್ಲದೆ ಅಂತಹ ಸಾಧನೆ ಮಾಡಿದೆ. ಉಡುಪಿ ಜಿಲ್ಲೆ ಮಂದಾರ್ತಿ ಕ್ಷೇತ್ರದಲ್ಲಿ ನಡೆಯುವ ಬೆಳಕಿನ ಸೇವೆ ಅಥವಾ ಯಕ್ಷಗಾನ ಬಯಲಾಟ ಮುಂದಿನ 25 ವರ್ಷಗಳಿಗೆ ಬುಕ್ ಆಗಿವೆ ಅಂದ್ರೆ ನಂಬಲೇಬೇಕು. ಒಂದು ಸಿನಿಮಾ ವಾರ ಪೂರೈಸಿದ್ರೆ ಪಟಾಕಿ ಹೊಡಿತೇವೆ. ಯಶಸ್ವಿ ಪ್ರದರ್ಶನ ಭಿತ್ತಿ ಪತ್ರಗಳು ರಾರಾಜಿಸ್ತಾ ಇರುತ್ತೆ. 50 ದಿನ 100 ದಿನ ಪೂರೈಸಿದ್ರೆ ಕೇಳೋದೇ ಬೇಡ. ಆದ್ರೆ ನಿಮ್ಗೆ ಗೊತ್ತಾ, ಕರಾವಳಿಯ ಹೆಮ್ಮೆಯ ಕಲೆ ಯಕ್ಷಗಾನದ ದಾಖಲೆಯ ಬಗ್ಗೆ ಕೇಳಿದ್ರೆ ನಿಮಗೆ ಅಚ್ಚರಿಯಾಗುತ್ತೆ. ಉಡುಪಿಯ ಮಂದಾರ್ತಿ ಕ್ಷೇತ್ರದಲ್ಲಿ ಹರಕೆಯ ರೂಪದಲ್ಲಿ ಯಕ್ಷಗಾನ ಆಡಿಸುವುದು ಸಂಪ್ರದಾಯ. ಇಲ್ಲಿನ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ಬೆಳಕಿನ ಸೇವೆ ಅಥವಾ ರಾತ್ರಿ ಇಡೀ ನಡೆಯುವ ಯಕ್ಷಗಾನ ಬಯಲಾಟವೆಂದರೆ ತುಂಬಾ ಪ್ರೀತಿ. ಕ್ಷೇತ್ರದಲ್ಲಿ 5 ಯಕ್ಷಗಾನ ಮೇಳಗಳಿವೆ. ಪ್ರತಿದಿನವೂ 5 ಮೇಳಗಳು ಕರಾವಳಿ ಮಲೆನಾಡು ಭಾಗದ ನಾನಾ ಹಳ್ಳಿಗಳಲ್ಲಿ ಬಯಲಾಟದ ಸೇವೆ ನಡೆಸುತ್ತೆ. ಮಳೆಗಾಲದಲ್ಲೂ ಯಕ್ಷಗಾನ ಪ್ರದರ್ಶನ ಏರ್ಪಡುತ್ತೆ. ಅಚ್ಚರಿಯ ವಿಷಯ ಅಂದ್ರೆ, ಕ್ಷೇತ್ರದ ಹರಕೆಯಾಗಿ ನೀವೊಂದು ಯಕ್ಷಗಾನ ಆಡಿಸಬೇಕು ಅಂದ್ರೆ 2043ನೇ ಇಸವಿಯವರೆಗೂ ಕಾಯಬೇಕು. ವರ್ಷಂ ಪ್ರತಿ 1000 ಯಕ್ಷಗಾನ ಪ್ರದರ್ಶನ ನೀಡಿದ್ರೂ 25 ವರ್ಷಕ್ಕಾಗುವಷ್ಟು ಯಕ್ಷಗಾನ ಈಗಾಗಲೇ ಮುಂಗಡ ಬುಕ್ ಆಗಿವೆ. ಈ ದೇವಿಗೆ 2043ನೇ ಇಸವಿಯವರೆಗೆ ಈಗಾಗಲೇ ಆಟ ಬುಕ್ಕಿಂಗ್ ಆಗಿದೆ ಅಂತ ಹೇಳಿದ್ರೆ ಸುಮಾರು 15,400 ಆಟಗಳು ಬುಕ್ಕಿಂಗ್ ಆಗಿದೆ. ಕ್ಷೇತ್ರದಲ್ಲಿ ಈಗ ಸದ್ಯ 5 ಯಕ್ಷಗಾನ ಮೇಳಗಳು ಚಾಲ್ತಿಯಲ್ಲಿವೆ. ಒಂದು ಮೇಳ ಕನಿಷ್ಠ 180 ಆಟ ಅಂತ ಹೇಳಿದ್ರೆ ವರ್ಷಕ್ಕೆ ಸುಮಾರು 900 ಆಟಗಳ ಪ್ರದರ್ಶನ ನೀಡುತ್ತದೆ. ಹಾಗಾಗಿ 25 ವರ್ಷಕ್ಕೆ ಭಕ್ತಾದಿಗಳು ಕಾಯಬೇಕು ಎಂಬ ನೆಲೆಯಲ್ಲಿ ಕಳೆದ 2 ವರ್ಷದಿಂದ ಮಳೆಗಾಲದಲ್ಲಿ ಯಕ್ಷಗಾನದ ಸೇವೆಯನ್ನು ಕ್ಷೇತ್ರದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಕಲಾಕ್ಷೇತ್ರದಲ್ಲಿ ಇದೊಂದು ದಾಖಲೆಯ ಸರಿ. ಸಂತಾನಾಪೇಕ್ಷಿಗಳು, ಭೂವ್ಯಾಜ್ಯಗಳಲ್ಲಿ ನೊಂದವರು, ಆರೋಗ್ಯ ಸಂಬಂಧಿ ಬಾಧೆಯುಳ್ಳವರು, ಹೀಗೆ ನಾನಾ ಬಗೆಯ ಸಮಸ್ಯೆಗಳಿಂದ ಬಳಲುವವರು ಮಂದಾರ್ತಿ ದೇವಿಗೆ ಯಕ್ಷಗಾನದ ಹರಕೆ ಹೊತ್ತಾರೆ. 100 ಕಲಾವಿದರು ದಿನವೂ ಆರಾಧನೆ ಸ್ವರೂಪದಲ್ಲಿ ಯಕ್ಷಗಾನ ವೇಷ ಧರಿಸಿ ಕುಣಿತಾರೆ. ಇಲ್ಲಿ ಕಲೆಯೇ ಪೂಜೆ. ಒಂದಲ್ಲ ಎರಡಲ್ಲ 5 ಮೇಳಗಳು 16 ವರ್ಷಗಳಿಂದ ದಿನವೂ ಪ್ರದರ್ಶನ ನೀಡಿದ್ರೂ ದಣಿದಿಲ್ಲ. ಕಲಾರಸಿಕರಿಗೂ ಅಷ್ಟೇ, ಮಂದಾರ್ತಿ ಮೇಳದ ಆಟ ನೋಡಿದಷ್ಟು ತೃಪ್ತಿ ಇಲ್ಲ. ಮಂದಾರ್ತಿ ಮೇಳದಲ್ಲಿ ಒಟ್ಟು 15,400 ಯಕ್ಷಗಾನಗಳು ಫಿಕ್ಸ್ ಆಗಿವೆ. ದೇವರ ಆರಾಧನೆಯ ಜೊತೆಗೆ 12 ಗಂಟೆಗಳ ಕಾಲ 100 ಕಲಾವಿದರು ಸ್ವಚ್ಛ ಕನ್ನಡ ಭಾಷೆಯನ್ನ ಮಾತ್ರ ಬಳಸುವುದು ಒಂದು ಅಪ್ರತಿಮ ಕನ್ನಡ ಸೇವೆಯೂ ಹೌದು. ಪಲ್ಲವಿ ಸಂತೋಷ್, V4 ನ್ಯೂಸ್ 24/7 ಉಡುಪಿ.